ನಮಸ್ಕಾರ. ವೇದ ಪುರಾಣ ಉಪನಿಷತ್ತುಗಳ ತವರೂರಾದ ಈ ಭವ್ಯ ಭಾರತದ ನನ್ನ ಪ್ರೀತಿಯ ಧರ್ಮ ಬಂಧುಗಳೇ, ಧರ್ಮ ಹಾಗೂ ಅದರ ವಿಶೇಷತೆಗಳ ಬಗ್ಗೆ ಯುವ ಪೀಳಿಗೆಯಲ್ಲಿ ಅರಿವು ಮೂಡಿಸುವಂಥ ಒಂದು ಉದ್ದೇಶದೊಂದಿಗೆ ಕಥಾಮೃತ ಕುಮಾರವ್ಯಾಸ ರಚಿತ ಭಾರತವನ್ನು ಇಂದು ಯೂಟ್ಯೂಬ್ ಚಾನಲ್ ಮೂಲಕ ನಾವು ಆರಂಭಿಸ್ತಾ ಇದ್ದೇವೆ. ಆಧುನಿಕ ಯುಗದ ಜೊತೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ನಮ್ಮ ಯುವ ಪೀಳಿಗೆ ಇಂದು ಮಾರು ಹೋಗ್ತಾ ಇದೆ. ಸ್ವಧರ್ಮದ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗಿನ ಅರಿವಿನಿಂದ ಇವರು ವಂಚಿತರಾಗಿರುವುದೇ ಇದಕ್ಕೆ ಮೂಲ ಕಾರಣ. ಬಂಧುಗಳೇ, ನಮ್ಮ ಧರ್ಮದ ಉಳಿವಿಗಾಗಿ ನಾವು ಮಾಡಬೇಕಾಗಿರುವುದು ಇಷ್ಟೇ. ನಮ್ಮ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ ನಮ್ಮ ಮಕ್ಕಳಲ್ಲಿ ಅರಿವು ಮೂಡಿಸುವುದು. ಅದೇ ರೀತಿ ಅದೆಷ್ಟೋ ವೇದ ಪುರಾಣ ಗ್ರಂಥಗಳು ನಮ್ಮ ಧರ್ಮದಲ್ಲಿದೆ. ಅವುಗಳನ್ನು ಪಠಿಸುವ ಹಾಗೂ ಕೇಳುವ ಮೂಲಕ ನಮ್ಮ ಧರ್ಮದ ಜಾಗೃತಿ ಮೂಡಿಸುವುದು. ಬಂಧುಗಳೇ, ಅಂತಹ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ತಂಡ ಇಂದು ಸಜ್ಜಾಗಿದೆ. ಕಥಾಮೃತ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮೂಲಕ ಮಹಾಕವಿ ಕುಮಾರವ್ಯಾಸ ರಚಿತ ಮಹಾಭಾರತವನ್ನು 10-15 ನಿಮಿಷಗಳನ್ನೊಳಗೊಂಡ ಸಂಚಿಕೆಯ ಮೂಲಕ ಬಿಡುಗಡೆಗೊಳಿಸ್ತಾ ಇದೆ. ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಸಂಚಿಕೆ ಬಿಡುಗಡೆಗೊಳಿಸಿದ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಆ ಕೂಡಲೇ ನಿಮಗೆ ಈ ಸಂಚಿಕೆಯನ್ನು ವೀಕ್ಷಿಸಬಹುದು. ಆಧ್ಯಾತ್ಮಿಕ ತಳಹದಿ ಇಲ್ಲದಿದ್ದರೆ ನೈತಿಕ ಜೀವನವು ಕುಗ್ಗಿ ಹೋಗಿ ವೈಯಕ್ತಿಕ ಪತನ, ಇದರಿಂದ ಸಮಾಜದ ಪತನ, ರಾಷ್ಟ್ರದ ಪತನ, ವಿಶ್ವದ ವಿನಾಶ. ಮೋಕ್ಷದ ದೃಷ್ಟಿ ಇದ್ದಲ್ಲಿ ಧರ್ಮಾರ್ಥ ಕಾಮಗಳ ಬೆಲೆ ತಿಳಿದುಕೊಳ್ಳಲು ಸಾಧ್ಯ. ಭಕ್ತಿಯು ನಮ್ಮನ್ನು ಸಮಸ್ತ ಬಂಧನಗಳಿಂದ ಬಿಡುಗಡೆಗೊಳಿಸಿ ಶಾಶ್ವತವಾದ ಮೋಕ್ಷ ಮಾರ್ಗವನ್ನು ಒದಗಿಸಬಲ್ಲದು. ಕಥೆಯನ್ನು ಹಿರಿಯರು ಕೇಳಿ ಕಿರಿಯರಿಗೂ ಕೇಳಿಸಿ ಧರ್ಮದ ಸುಗಂಧವನ್ನು ಜಗತ್ತಿನೆಲ್ಲೆಡೆ ಪಸರಿಸಿ. ಧರ್ಮೋ ರಕ್ಷತೆ ರಕ್ಷಿತಃ. ಧನ್ಯವಾದಗಳು. ಪ್ರಿಯ ಬಂಧುಗಳೇ, ನಿಮಗೆಲ್ಲರಿಗೂ ವಂದನೆಗಳು. ನಮ್ಮ ಈ ವಿಡಿಯೋದ ಪ್ರಧಾನವಾದಂತಹ ಉದ್ದೇಶ ನಮ್ಮ ದೇಶದ ಪುರಾಣ ಕಥಾನಕವನ್ನು ವಿದ್ಯಾರ್ಥಿ ಸಮೂಹಕ್ಕೆ ತಲುಪಿಸುವಂಥದ್ದು. ಇಲ್ಲಿ ಬರುವಂತಹ ಕಥೆಗಳನ್ನು ನೋಡುವಂತೆ ಪ್ರೇರೇಪಿಸುವಂತಹ ಕೆಲಸ ಅದು ಹಿರಿಯರಿಂದ ಆಗಬೇಕು. ನಮ್ಮ ಇಂದಿನ ವಿದ್ಯಾರ್ಥಿಗಳು ತಾನಾಯಿತು, ತನ್ನ ಪುಸ್ತಕವಾಯಿತು, ತಪ್ಪಿದರೆ ಫೋನ್, ಚಾಟಿಂಗ್ ಇತ್ಯಾದಿ ಜ್ಞಾನಾರ್ಜನೆಯನ್ನು ಪಡೆಯಬೇಕಾದ್ರೆ ಆ ಸಂದರ್ಭವನ್ನು ತಾನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವುದನ್ನು ವಿದ್ಯಾರ್ಥಿಗಳು ಚಿಂತನೆಯನ್ನು ಮಾಡಬೇಕು. ಬಹುಶಃ ಕೇವಲ ಕೆಲವೇ ವಿಷಯಗಳಿಗೆ ತಮ್ಮನ್ನು ಸೀಮಿತಗೊಳಿಸುವುದು ಖಂಡಿತ ಸರಿಯಲ್ಲ. ಪುರಾಣ ಇತಿಹಾಸಗಳನ್ನು ಅರಿಯುವ ಕ್ಷಮತೆ ಬೇಕು. ಸಂಸ್ಕಾರ ಸಂಸ್ಕೃತಿ ತಮ್ಮ ಜೀವನಕ್ಕೆ ದಾರಿಯಾಗಬೇಕು. ಮತ್ತು ಹೇಳಬೇಕೆಂದರೆ ಏನೋ ಆಗುವುದಕ್ಕಿಂತ ನಾವು ಪ್ರಥಮವತ ಮನುಷ್ಯರಾಗಬೇಕು. ಆ ರೀತಿಯಾಗಿ ಆ ದೃಷ್ಟಿಕೋನದಿಂದ ನಾವು ನಮ್ಮಿಂದಾದಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ಸಾಧ್ಯವೋ ಎನ್ನುವ ದೃಷ್ಟಿಯಲ್ಲಿ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಆರಂಭದಲ್ಲಿ ಹೇಳಿದಂತೆ ಮಹಾಪುರಾಣದ ಕಥೆಯನ್ನು ವಾರಕ್ಕೆ 1 ದಿನ ನಿಮ್ಮ ಮುಂದೆ ತರುವುದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ತಪ್ಪಿದಲ್ಲಿ ತಿದ್ದಿರಿ ಮತ್ತು ನಮಗೆ ಸಲಹೆಯನ್ನ ಕೊಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಿಂದೆಂದೂ ನಮ್ಮ ಜೀವಿತಾವಧಿಯಲ್ಲಿ ಕಂಡು ಕೇಳರಿಯದಂತಹ ಮಹಾಮಾರಿ ಪ್ರಪಂಚವನ್ನೇ ತಲ್ಲಣಗೊಳಿಸ್ತಾ ಇದೆ. ಜನ ಭಯಭೀತರಾಗಿದ್ದಾರೆ. ಜೀವ ಮತ್ತು ಜೀವನದ ಬಗ್ಗೆ ಗಂಭೀರವಾದ ಚಿಂತನೆಯಲ್ಲಿ ತೊಡಗಿದ್ದಾರೆ. ಹಾಗಾದರೆ ಇದಕ್ಕೇನು ಪರಿಹಾರ? ಬಹುಶಃ ಸುಲಭವಾಗಿ ಪರಿಹಾರ ದೊರಕಲಾರದು. ಹಾಗಾದರೆ ಮುಂದೇನು? ದಾರಿಯೇ ಇಲ್ವೇ? ದಾರಿ ಒಂದೇ, ಧೈರ್ಯ ಮತ್ತು ಭಗವಂತನ ನಾಮಸ್ಮರಣೆ. ಬಹುಶಃ ಭಾರತೀಯರಾದಂತಹ ನಾವು ಭಾಗ್ಯವಂತರು. ವೇದ ಪುರಾಣಗಳು ನಮ್ಮ ಸಂಸ್ಕಾರದ ತಳಹದಿ. ಅವುಗಳ ಚಿಂತನ ಮಂಥನ
ನಮಗೆ ದಾರಿದೀಪ. ಆ ದೃಷ್ಟಿಯಿಂದಲೇ ಈ ಸಂಕ್ರಮಣ ಕಾಲದಲ್ಲಿ ಪರಮಾತ್ಮನ ಚಿಂತನೆಯೊಂದಿಗೆ ನಮ್ಮನ್ನು ನಾವು ಸಾಂತ್ವನಗೊಳಿಸುತ್ತಾ ಇರಬೇಕು. ಪ್ರಿಯರೇ, ನಮ್ಮ ಪುರಾಣ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತವನ್ನು ಓದಿ ಕೇಳಿ ತಿಳಿದುಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ನಮ್ಮದೊಂದು ಕಿರು ಪ್ರಯತ್ನ. ಪ್ರಿಯರೇ, ಕನ್ನಡ ಕಾವ್ಯ ಪ್ರಪಂಚದಲ್ಲಿ 14-15ನೇ ಶತಮಾನದಲ್ಲಿ ಮಹಾಕವಿ ಎನಿಸಿದವ ಕವಿ ಕುಮಾರವ್ಯಾಸ. 10ನೇ ಶತಮಾನದ ಕವಿ ಪಂಪ ಮಹಾಭಾರತವನ್ನ ಕನ್ನಡಕ್ಕೆ ಮೊದಲಾಗಿ ಇತ್ತವನು. ಆದರೆ ಸರಳವಾದಂತಹ ಕನ್ನಡದಲ್ಲಿ, ಎಂದರೆ ನಡುಗನ್ನಡದಲ್ಲಿ ಕಥೆಯನ್ನ ಬಹಳ ಮಂದಿಗೆ, ಅಂದರೆ ಪಂಡಿತರಿಗೆ ಮತ್ತು ಪಾಮರರಿಗೆ ಓದಿ ತಿಳಿಯುವಂತೆ ಮಾಡಿದವ ಕುಮಾರವ್ಯಾಸ. ಕುಮಾರವ್ಯಾಸ ಭಾರತ ನಿಜವಾಗಿಯೂ ಅದು ಶ್ರೀಕೃಷ್ಣ ಚರಿತಾಮೃತ. ಕುಮಾರವ್ಯಾಸನ ಬಗ್ಗೆ ಹೇಳಿದಂತಹ ಒಂದು ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಇದು ಅವನ ಬಗ್ಗೆ ಮುಂದಿನ ಕವಿಗಳು ಹೇಳಿದಂತಹ ಮಾತು. ಇನ್ನೊಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ನಾನು ತಿಳಿಸಬೇಕು. ಇದು ವೇದವ್ಯಾಸ ಭಾರತ ಅಲ್ಲ, ಇದು ಕುಮಾರವ್ಯಾಸ ಭಾರತ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವ್ಯಾಸ ಭಾರತಕ್ಕೆ ಮತ್ತು ಕುಮಾರವ್ಯಾಸ ಭಾರತದ ಕಥೆಗಳಲ್ಲಿ ಹಲವಾರು ವ್ಯತ್ಯಾಸಗಳಿವೆ. ಬಹುಶಃ ಆ ವ್ಯತ್ಯಾಸವನ್ನು ಉಲ್ಲೇಖಿಸುವುದಕ್ಕೆ ಈ ಸಂದರ್ಭದಲ್ಲಿ ನಾವಂತೂ ಹೋಗುವುದಿಲ್ಲ. ಬದಲಾಗಿ ಕುಮಾರವ್ಯಾಸನ ಕಾವ್ಯದ ಕೆಲವು ಪದ್ಯ ಹಾಗೂ ಅದರ ಕಥೆಗಳನ್ನು ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಉಪಕಥೆಗಳನ್ನು ನಿಮ್ಮ ಮುಂದಿಡುತ್ತೇವೆ. ಧಾರ್ಮಿಕ ಹಾಗೂ ತಾತ್ವಿಕ ವಿಚಾರಗಳನ್ನು ಹೆಚ್ಚಾಗಿ ತಿಳಿಸದೆ ಪುರಾಣ ಕಥಾಮೃತವನ್ನು ಮುಂದಿಡುವ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವನ್ನು ನಿರೀಕ್ಷಿಸುತ್ತೇವೆ. ಗದುಗಿನ ವೀರ ನಾರಾಯಣನ ಪರಮಭಕ್ತ ಕುಮಾರವ್ಯಾಸ ಆತನನ್ನು ಸ್ತುತಿಸುವ ಪದ್ಯದೊಂದಿಗೆ ನಾವು ಕಥಾರಂಭವನ್ನು ಮಾಡುತ್ತೇವೆ. ಶ್ರೀವನಿತೆ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಗಜಮುಖನೆ ಮೆರೆವ ಏಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನು ರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತುಳೆವ ಜಲವಿದು ಶ್ರೀಮದಾಗಮ
ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ತನ್ನ ಕಥಾ ಆರಂಭದಲ್ಲಿ ಗದುಗಿನ ವೀರನಾರಾಯಣನನ್ನ ಸ್ತುತಿಸುವಂತಹ ಪದ್ಯವನ್ನು ಈಗಾಗಲೇ ನೀವು ಕೇಳಿದರೆ. ತದನಂತರ ಆತ ಶಿವನನ್ನ ಸ್ತುತಿಸ್ತಾನೆ. ಆಮೇಲೆ ಆತ ಗಣಪತಿಯನ್ನ ಸ್ತುತಿಸ್ತಾನೆ. ಈ ಕಾವ್ಯದ ವಿಶೇಷತೆಯೇ ಏನು ಎನ್ನುವುದನ್ನ ಮುಂದಿನ ಪದ್ಯದಲ್ಲಿ ಆತ ಹೇಳ್ತಾನೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಷ್ಣಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದಾಧರಿಸಿ, ಭಾರತದೊಳು ಒಂದಕ್ಷರವ ಕೇಳುವರಿಗೆ. ವೇದ ಪಾರಾಯಣದ ಫಲ ಎನ್ನುವಂತಹ ಮಾತನ್ನ ನೀವು ಕೇಳಿದಿರಿ. ಈ ಕಾವ್ಯದ ಒಂದಕ್ಷರವನ್ನು ಯಾರು ಕೇಳ್ತಾನೋ ಅಂತವರ ಪಾಪ ನಿವಾರಣೆಯಾಗುತ್ತದೆ ಅಂತ ಹೇಳ್ತಾನೆ. ಮಹಾಯಾಗವನ್ನ ಮಾಡಿ ಗಳಿಸಿದಂತಹ ಪುಣ್ಯದ ಫಲಪ್ರಾಪ್ತಿ ಯಾವುದಿದೆಯೋ ಅಂತಹ ಪುಣ್ಯದ ಫಲ ಪ್ರಾಪ್ತಿ ಅದನ್ನ ಕೇಳುಗರಿಗೂ ಕೂಡ ಆಗುತ್ತದೆ ಎನ್ನುವಂತಹ ವಿಚಾರವನ್ನು ಕೂಡ ಆತ ತಿಳಿಸ್ತಾನೆ. ಪ್ರಿಯರೇ, ಕಾವ್ಯವನ್ನು ಕೇಳುವುದರೊಂದಿಗೆ, ಕಾವ್ಯದಲ್ಲಿ ಬರುವಂತಹ ಕಥಾನಕಗಳನ್ನ ನೀವು ಆಲಿಸುವುದರೊಂದಿಗೆ, ಆ ಮೂಲಕವಾಗಿ ಅಲ್ಲಿ ಬರುವಂತಹ ಪ್ರತಿಯೊಂದು ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಅರ್ಥ ಮಾಡುವುದರೊಂದಿಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಮಾರ್ಪಾಡುಗಳನ್ನ ಮಾಡುವುದಕ್ಕೆ ಸಾಧ್ಯತೆ ಇದೆ ಎನ್ನುವಂತಹ ಅಂಶದ ಕಡೆಗೆ ನಾವು ಗಮನ ಹರಿಸಬಹುದಾಗಿದೆ. ಬಹುಶಃ ಕುಮಾರವ್ಯಾಸನೇ ಒಂದು ಕಡೆಯಲ್ಲಿ ಹೇಳ್ತಾನೆ, ಆತನ ಕಾಲಘಟ್ಟದಲ್ಲಿ ರಾಮಾಯಣದ ಕೃತಿ ಎಲ್ಲಾ ಕಡೆಯಲ್ಲಿ ಪಸರಿಸಿತ್ತಂತೆ. ಆದ ಕಾರಣವೇ ಆತ ರಾಮಾಯಣವನ್ನ ಬಿಟ್ಟು ಭಾರತಕ್ಕೆ ಕೈ ಹಾಕಿದ ಎನ್ನುವ ಮಾತನ್ನು ಆತ ಹೇಳ್ತಾನೆ. ಈ ಮೊದಲೇ ನಾನು ನಿಮಗೆ ಒಂದು ಮಾತು ಹೇಳಿದ್ದೇನೆ. ಆತ ಹಳಗೆ ಬರಹವ ಪಿಡಿಯದೊಂದಗ್ಗಳಿಕೆ ಅಂತ ಹೇಳ್ತಾನೆ. ಬಹುಶಃ ನಮ್ಮಲ್ಲಿ ಇಂದಿನ ಜನರಿಗೆ ಆಶ್ಚರ್ಯ ಆಗಬಹುದು. ಒಂದು ಭಾಮಿನಿ ಷಡ್ಪದಿಯಲ್ಲಿ ಮಹಾಕಾವ್ಯವನ್ನ ರಚನೆ ಮಾಡ್ತಾ ಇರುವಾಗ ಹಳಗೆ ಬರಹವನ್ನ ಹಿಡಿಯದೆ ಆತನಿಗೆ ಕಾವ್ಯ ರಚನೆ ಮಾಡುವುದಕ್ಕೆ ಸಾಧ್ಯತೆ ಇದೆಯೋ ಅನ್ನುವಂಥದ್ದು. ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟನ್ನೇ ಹೇಳ್ತೇನೆ. ಶ್ರೀಕೃಷ್ಣನ ಪರಮಭಕ್ತನಾದಂತಹ, ಗದುಗಿನ ವೀರನಾರಾಯಣನ ಪರಮಭಕ್ತನಾದಂತಹ ಕುಮಾರವ್ಯಾಸನಿಗೆ ಯಾವುದೂ ಕೂಡ ಸಾಧ್ಯವಲ್ಲ. ಆದ ಕಾರಣವೇ ಇಂತಹ ಒಂದು ಮಹಾಕೃತಿಯನ್ನ ನಮಗೆ ಕೊಟ್ಟು ಆ ಮೂಲಕ ಈ ಪುಣ್ಯ ಕಥೆಯನ್ನ ಕೇಳುವಂತಹ, ಓದುವಂತಹ ಆ ಭಾಗ್ಯವನ್ನು ನಮಗೆ ಇಟ್ಟಿದ್ದಾನೆ. ಆದ್ದರಿಂದಲೇ ಬಂಧುಗಳೇ, ನಿಜವಾಗಿಯೂ ಈ ಕೃತಿಯ ಸಾಧ್ಯವಾದರೆ ಓದಿ. ಒಂದು ವೇಳೆ ನಿಮಗೆ ಓದುವುದಕ್ಕೆ ಅಸಾಧ್ಯವಾದರೆ ಅದರಲ್ಲಿ ಬರುವಂತಹ ವಿಶೇಷತೆಗಳನ್ನ ಸಾಕಷ್ಟು ಪ್ರಯತ್ನ ಪಟ್ಟು ಕಥಾರೂಪವಾಗಿ ನಾನು ನಿಮ್ಮ ಮುಂದೆ ಇರಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಬಹುಶಃ ಕಥಾ ಆರಂಭದಲ್ಲಿ ಅಥವಾ ಕಾವ್ಯವನ್ನ ನೀವು ಮುಟ್ಟಿ ನೋಡಿದಾಗ ಅಥವಾ ಕಾವ್ಯವನ್ನ ತೆರೆದಾಗ ಪ್ರಥಮವಾಗಿ ನಿಮಗೆ ಕಾಣಿಸುವಂತಹ ಒಂದು ಗೆರೆ ಏನು ಅಂತ ಹೇಳಿದ್ರೆ, ಕೇಳು ಜನಮೇಜಯ ಅಂತ ಹೇಳಿಕೊಂಡು. ಆದ ಕಾರಣ ಇಲ್ಲಿ ಜನಮೇಜಯ ಅಂದ್ರೆ ಯಾರು ಎನ್ನುವಂತಹ ಪ್ರಶ್ನೆ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಹುಟ್ಟಿಕೊಳ್ಳಬಹುದು. ಆ ಕಾರಣದಿಂದಲೇ ಜನಮೇಜಯನ ಬಗ್ಗೆ, ಜನಮೇಜಯನ ತಂದೆಯ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಿ ಕಥಾ ಆರಂಭವನ್ನ ನಾನು ಮಾಡ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್ಮತಃ.